ಕಾಲೇಜು ಬಿಟ್ಟು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವಿದ್ಯಾರ್ಥಿಗೆ ಬೈಕ್ ಡಿಕ್ಕಿ ಹೊಡೆದದ್ದನ್ನು ವಿಚಾರಿಸಿದ ವೇಳೆ ಆತನಿಗೆ ಹಲ್ಲೆ ನಡೆಸಿದ ಮತ್ತು ಇದನ್ನು ವಿಚಾರಿಸಲು ಬಂದ ಆತನಿಗೂ ಬೈಕ್ ಸವಾರರು ಹಲ್ಲೆ ನಡೆಸಿದ ಘಟನೆ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಳಿ ನಡೆದಿದೆ. ತಾರಿಗುಡ್ಡೆ ಅಬ್ದುಲ್ ರಜಾಕ್ ರವರ ಪುತ್ರ ಕೊಂಬೆಟ್ಟು ಪದವಿ ಪೂರ್ವ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿ ಮೊಹಮ್ಮದ್ ಜಿಯಾದ್ ಮತ್ತು ಆತನ ರಕ್ಷಣೆಗೆ ಬಂದ ಜಿಡೇಕಲ್ಲು ಇಬ್ರಾಹಿಂ ರವರ ಪುತ್ರ ಮೊಹಮ್ಮದ್ ಇಜಾಜ್ ಹಲ್ಲೆಗೊಳಗಾದವರು. ಇನ್ನು ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ತನಿಖೆ ನಡೆಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಬ್ಬರು ಬನ್ನೂರು ನಿಖಿಲ ನಿವಾಸಿಗಳೆಂದು ತಿಳಿದು ಬಂದಿದೆ. ತಾರಿಗುಡ್ಡೆ ನಿವಾಸಿ ಅಬ್ದುಲ್ ರಜಾಕ್ ರವರ ಮಗ ಮೊಹಮ್ಮದ್ ಜಿಯಾದ್ ರವರು ಫಸ್ಟ್ ಇಯರ್ PUCಯಲ್ಲಿ ಜೂನಿಯರ್ ಕಾಲೇಜಲ್ಲಿ ಕಲಿತಾ ಇದ್ದರು. ಅವರು ಇವತ್ತು ಅವರ ಕಾಲೇಜನ್ನು ಮುಗಿಸಿ ಸಾಧಾರಣ 3:40 ಸಮಯಕ್ಕೆ ಬರ್ತಾ ಇರಬೇಕಾದ್ರೆ ಹಿಂಬದಿಯಿಂದ ಇಬ್ಬರು ಬೈಕ್ ಸವಾರರು ಬಂದು ಗುದ್ದಿ ಅವರಿಗೆ ನೋವಾಯಿತು. ಅದನ್ನು ಅವರು ಪ್ರಶ್ನಿಸಿದಾಗ ಅವರ ಮೇಲೆ ಹಲ್ಲೆ ಮಾಡಿ ಹಿಗ್ಗಾಮಗ್ಗ ಥಳಿಸಿದಾಗ ಅದನ್ನು ನೋಡಿ ಇಜಾಜ್ ಎಂಬುವರು ಓಡಿಕೊಂಡು ಬಂದು ಅದನ್ನು ತಡೀಲಿಕ್ಕೆ ಪ್ರಯತ್ನಪಟ್ಟರು. ಆ ಸಮಯದಲ್ಲಿ ಇಜಾಜ್ರವರ ಮೇಲೆ ಕೂಡ ಅವರು ಹಲ್ಲೆ ಮಾಡಿದ್ದಾರೆ. ಇಂಥ ಘಟನೆಗಳು ಬಹಳಷ್ಟು ಒಂದು ಖಂಡನಾತ್ಮಕವಾದಂಥ ಘಟನೆಗಳು. ಯಾಕಂತ ಹೇಳಿದ್ರೆ ಈ ಸಣ್ಣ ಮಕ್ಕಳು, ಕಾಲೇಜಿಗೆ ಹೋಗುವಂಥ ಮಕ್ಕಳು, ಅವರು ಬರುವಂಥ ಸಮಯದಲ್ಲಿ ಅವರಿಗೆ ಬೈಕಿನಿಂದ ಗುದ್ದಿ ಅವರ ಮೇಲೆ ಹಲ್ಲೆ ನಡೆಸಿ ಕೇಳಲು ಬಂದವರಿಗೆ ಮೇಲೆ ಹಲ್ಲೆ ಮಾಡುವಂಥದ್ದು ಇದು ತೀರಾ ಖಂಡನೀಯ ವಿಚಾರಗಳು. ಇದನ್ನು ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ಪರಿಗಣಿಸಿ ಯಾರೇ ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಸೂಕ್ತ ಕ್ರಮ ಕೂಡಲೇ ಕೈಗೊಳ್ಳಬೇಕಾಗಿ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ.